ಇದೀಗ ನಾವು ನಿಮಗೆ ಒಂದು ಗಿಡವನ್ನ ತೋರಿಸ್ತಾ ಇದ್ದೀವಿ. ಈ ಗಿಡಕ್ಕೆ ರೇಟ್ ಎಷ್ಟು ಅಂತ ಕೇಳಬೇಕು. 8,000 ಶುರು ಆಗ್ತದೆ. ಆದ್ರೆ ಇದು ಸೀಡ್ಲಿಂಗ್ ಆದ ಕಾರಣ ಸರ್ ಇದಕ್ಕೆ ಸುಮಾರು ಒಂದು 20,000 ರೂಪಾಯಿ ಅಂದಾಜು ರೇಟ್ ಉಂಟು ಸರ್. ಪುತ್ತೂರಿನಲ್ಲಿ ಸುದ್ದಿ ಕೃಷಿ ಮಾಹಿತಿ ಕೇಂದ್ರದಿಂದ ಆಯೋಜನೆಗೊಂಡಿರುವಂತಹ ಸಸ್ಯ ಜಾತ್ರೆ 2ನೇ ದಿನವೂ ಕೂಡ ಬಹಳ ದೊಡ್ಡ ರೆಸ್ಪಾನ್ಸನ್ನು ನೋಡ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಗಿಡಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ನಿರಂತರವಾಗಿ ಗಿಡ ಖರೀದಿಯಲ್ಲಿ ತೊಡಗಿರುವಂತಹದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಗಿಡ ಖರೀದಿ ಮಾಡುವಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಒಂದೊಂದು ಗಿಡ, ಹೂವಿನ ಗಿಡ ಆಗಿರ್ಬೋದು, ಕೃಷಿಯ ಗಿಡ ಆಗಿರ್ಬೋದು, ಅಥವಾ ಹಣ್ಣಿನ ಗಿಡ ಆಗಿರ್ಬೋದು, ಬೇರೆ ಬೇರೆ ಗಿಡಗಳನ್ನು ತೆಗೆದುಕೊಂಡು ಹೋಗುವಂಥದ್ದನ್ನು ತೋರಿಸ್ತಾನೆ ಇದ್ದೀವಿ. ಅಷ್ಟರ ಮಟ್ಟಿಗೆ ಗಿಡವನ್ನು ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಮತ್ತು ಇಲ್ಲಿಯೂ ಕೂಡ ಬೇರೆ ಬೇರೆ ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವವರ ಹತ್ರ ಮಾತಾಡಿಸಬೇಕು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗುಂಟು ಸಸ್ಯ ಜಾತ್ರೆ? ಜಾತ್ರೆ ಖುಷಿ ಆಯಿತು ನೋಡಿ. ಎಲ್ಲ ಎಂತೆಲ್ಲ ತಗೊಂಡ್ರಿ? ತುಂಬ ಕ್ರೋಟಾನೆಲ್ಲ ನೋಡಿ, ಎಲ್ಲ ಉಂಟು ಇದರಲ್ಲಿ. ಇದೆಲ್ಲ ನೋಡಿ, ಎಲ್ಲ ತಗೊಂಡಿದ್ದೀರಿ? ತುಂಬ ತಗೊಂಡಿದ್ದೀವಿ ಐಟಮ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಈಗ ಇನ್ನೊಬ್ಬರು ಗಿಡ ತಗೊಂಡುಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿಸುವ. ಹೇಗುಂಟು? ಚಂದ ಉಂಟು. ಏನೆಲ್ಲ ತಗೊಂಡ್ರಿ ನೀವು? ಒಂದು ಮಾವಿಂದು, ಹಲಸಿದು. ಯಾವುದಿದು ಹಲಸು? ತರೋರಿತ್ತು ಒಂದು, ಇನ್ನೊಂದು 2-3 ವರ್ಷಕ್ಕಾಗುವಂಥ. 2-3 ವರ್ಷ. ಹೇಗಿದೆ ಸಸ್ಯ ಜಾತ್ರೆ? ಎಲ್ಲ ಒಳ್ಳೇದು, ಒಳ್ಳೇದು, ಎಲ್ಲ ವ್ಯವಸ್ಥೆ ಎಲ್ಲ ಉಂಟು ಇಲ್ಲಿ. ಬನ್ನಿ ಬನ್ನಿ. ಇನ್ನೊಬ್ರು ಗಿಡ ತಗೊಂಡಿದ್ದೀರಿ? ಏನು ಗಿಡ ಇದು? ಅಂಬಟೆ, ಕಸಿ ಅಂಬಟೆ. ಹೇಗಿದೆ ಸಸ್ಯ ಜಾತ್ರೆ? ಚೆನ್ನಾಗಿದೆ. ಖುಷಿ ಆಯ್ತು? ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಗಿಡಗಳೆಲ್ಲ ತುಂಬ ವೆರೈಟಿ ಮಾಡಿದ್ದಾರೆ ಮತ್ತು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಜನ ಬರ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಕೃಷಿ ಮೇಳ ಬರುವಾಗ ಇವತ್ತು ಮತ್ತೆ ಕೃಷಿಯ ಬಗ್ಗೆ ಆಸಕ್ತಿ ತುಂಬ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಜಾಸ್ತಿ ಆಸಕ್ತಿ ಬರ್ತಾ ಇದೆ. ಅದನ್ನೊಂದು ಪ್ರೋತ್ಸಾಹ ಮಾಡಿದಂಥ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಿ. ಥ್ಯಾಂಕ್ ಯು. ಬನ್ನಿ, ನಾವು ಕೃಷಿ ಸಸ್ಯ ಜಾತ್ರೆಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರುವ. ಬಹಳ ಭಯಂಕರ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದೀರಿ. ಭಾನುವಾರದ ರಜೆಯನ್ನು ಸಸ್ಯ ಜಾತ್ರೆಯಲ್ಲಿ ಕಳೆಯೋದಕ್ಕಾಗಿ ಇಲ್ಲಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಈಗಷ್ಟೇ ಬಂದಿದ್ದು ಅದು ಹೇಗಿದೆ ಕೃಷಿ ಸಸ್ಯ ಜಾತ್ರೆ? ಎಲ್ಲ ಈಗ ಜಸ್ಟ್ ಬಂದದ್ದು ನಾನು. ಏನು ತಗೊಳ್ಳುವ ಐಡಿಯಾದಲ್ಲಿದ್ದೀರಿ? ಇಲ್ಲ ಎಲ್ಲ ನೋಡ್ತಾ ಇದ್ದೇವೆ. ಇಂಡೋರ್ ಪ್ಲಾಂಟ್ಸು, ಗೋಷ್ಠಿ, ಅದು ಇದು ಎಲ್ಲ ನೋಡ್ತಾ ಇದ್ದೇವೆ. ಪರವಾಗಿಲ್ಲ, ಮಳಿಗೆಗಳೆಲ್ಲ ಚೆನ್ನಾಗಿದ್ದಾವೆ. ಸುದ್ದಿ ಬಿಡುಗಡೆ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಗೋಷ್ಠಿಯಲ್ಲೆಲ್ಲ ಭಾಗಿಯಾಗ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗ. ಇನ್ನೊಬ್ಬರು ತುಂಬ ಜನರ ಹತ್ರ ಕೂಡ ನಾವು ಮಾತನಾಡಿಸ್ತೇವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಈ ಒಂದು ಸಸ್ಯ ಜಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಹೂವಿನ ಗಿಡಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಿದೆ. ಅದರ ಜೊತೆಗೆ ಮತ್ತಷ್ಟು ಜನ ಇಲ್ಲಿ ಗಿಡವನ್ನು ಖರೀದಿಸಿ ನಿಂತ್ಕೊಂಡಿದ್ದಾರೆ. ಖರೀದಿ ಆದವರನ್ನು ಮಾತನಾಡಿಸಬೇಕು. ಸರ್ ನಮಸ್ತೆ. ನಮಸ್ತೆ. ಹೇಗುಂಟು ಸಸ್ಯ ಜಾತ್ರೆ? ಭಾಳ ಒಳ್ಳೆದುಂಟು, ಭಾಳ ಒಳ್ಳೆದು. ಸಂತೋಷವಾಗಿ ನೋಡ್ತಾ ಇದ್ದೇವೆ, ಪರ್ಚೇಸ್ ಮಾಡ್ತಾ ಇದ್ದೇವೆ. ಈಗ ಒಮ್ಮೆ ಎಲ್ಲ ಗಿಡಗಳನ್ನು ಕೊಂಡೋಗುವಂತ ಆಗ್ತದೆ. ಆದರೆ ಕೊಂಡೋಗ್ಲಿಕ್ಕೆ ನಮಗೆ ಸಮಸ್ಯೆಗಳು ಇರ್ತಲ್ಲ. ಕೊಂಡೋಗೋದು ಹೇಗೆ, ನಡುವುದು ಎಲ್ಲಿಗೆ ನಡಬೇಕು ಅಂತ. ಹಾಗೆ ಒಳ್ಳೆದಾಗಿ ಅಂದರೆ ಎಲ್ಲ ಕಡೆಗಳಲ್ಲಿ ಅಡಿಕೆ ಇದು ರಬ್ಬರ್ ಎಲ್ಲ ಜಾಸ್ತಿ ಆಗಿ ಇದನ್ನು ನಡುವಂಥ ಇದು ಕಡಿಮೆ ಆಗಿದೆ. ಸ್ಥಳ ಹಾಗೆ ಆಗಿದೆ. ಭೂಮಿ ಕಡಿಮೆ ಆಗಿದೆ ಅಂತ ಅಲ್ವಾ? ಹೌದು. ಇದು ಇಷ್ಟು ಗಿಡಗಳನ್ನು ತಗೊಂಡು ಹೋಗ್ತೇವೆ, ಇದು ಎಲ್ಲಿ ನೆಡುವುದು? ಸ್ಥಳಾವಕಾಶ ಕಡಿಮೆ ಇದೆ ಅಂತ ಅಷ್ಟೇ. ಚೆಂದ ಉಂಟು. ಎಲ್ಲ ಪ್ರತಿಯೊಬ್ಬರಿಗೆ ನೋಡುವಂಥ ಒಂದು ವ್ಯವಸ್ಥೆಗಳು ಒಳ್ಳೆದು. ಇದೆಲ್ಲ ನೀವು ಪರ್ಚೇಸ್ ಮಾಡಿರೋದು ಈಗ? ಇಷ್ಟು ನಾವು ಅಂತಲ್ಲ, ಪ್ರತಿಯೊಬ್ಬರಿಗೆ ಬೇಕಾಗ್ತದೆ. ಇದು ಹಣ್ಣು ಹಂಪಲು ನಾವು ಬೇಕಾದ, ಯಾಕೆ ವಿದೇಶ ತರುವುದಲ್ಲ, ನಮ್ಮಲ್ಲಿದ್ದ ಅಂತ ನಾವು ತಿನ್ಬೇಕಾಗ್ತದೆ. ಸ್ವದೇಶಿ ಅಂತ. ಸರಿ, ಈಗ ಮತ್ತೊಂದು ಸಸ್ಯದ ಪುತ್ತೂರಿನ ಜಾಕನಿಲ್ ಅವರ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಅವರದ್ದೊಂದು ಸ್ಟಾಲ್ ಇದೆ, ಆ ಸ್ಟಾಲ್ನ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಡಿಮ್ಯಾಂಡ್ ಇದೆ. ಈಗಾಗಲೇ ಬಹಳಷ್ಟು ಜನ ಬೇರೆ ಬೇರೆ ಸಸ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಒಂದಷ್ಟು ಸಸ್ಯಗಳ ಬಗ್ಗೆ ಅವರು ಕೂಡ ಬಹಳ ವಿಸ್ತೃತವಾಗಿ ನೋಡ್ತಾ ಇದ್ದಾರೆ. ಹೇಗುಂಟು ಸಸ್ಯ ಜಾತ್ರೆ? ಸಸ್ಯ ಜಾತ್ರೆ ಭಾಳ ಚೆನ್ನಾಗಿದೆ. ಎಲ್ಲ ನೋಡ್ತಾ ಇದ್ದೇನೆ, ಹೊಸ ಐಡಿಯಾ ಬರ್ತಾ ಇದೆ. ಒಂದು ಮೊಜಂಟಿ ಹಿಡಿಯುವಂಥದ್ದು ನೋಡಿದೆ, ನನಗೆ ಈಗ ತಗೊಳ್ಬೇಕೀಗ. ಈಗ ನಾನು ದುಡ್ಡು ತಂದಿಲ್ಲ. ಹಾಗೆ ಒಳ್ಳೆ ಉಂಟು, ಅದೊಂದು ಐಡಿಯಾ ಉಂಟು. ನಮ್ಮಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಎಲೆಕ್ಟ್ರಿಕ್ ಕಂಬಕ್ಕೆ ಎಲೆಕ್ಟ್ರಿಕ್ ಮೀಟ್ರಲ್ಲಿ ತುಂಬಿಕೊಂಡಿದೆ ಅದು. ಅದನ್ನು ತೆಗಿಲಿಕ್ಕೆ ಮೊನ್ನೆ ಎಲೆಕ್ಟ್ರಿಷಿಯನ್ ಬಂದು ಅದನ್ನು ತೆಗಿಬೇಕು ಅಂತೆಲ್ಲ ಹೇಳಿದರು.
ಅದಕ್ಕೆ ಇದೊಂದು ಐಡಿಯಾ ಸಿಕ್ಕಿದ್ದು, ಅದನ್ನು ತಗೊಂಡೋಗಿ ಮಾಡ್ತೇನೆ ನಾನು, ಧೈರ್ಯ ಉಂಟು ನನಗೆ. ಹಾಗೆ ಮೊಜಂಟಿ ಜೇನು ಸುದ್ದಿ ಬಿಡಿಗಡೆಯವರು ಮಾಡಿದ್ದಾರೆ. ಅದು ನಮ್ಮ ಎಲೆಕ್ಟ್ರಿಕ್ ಇದರಲ್ಲಿ ಮೈನ್ ಸ್ವಿಚ್ಚಲ್ಲಿ ಹೋಗಿ ಸುತ್ತಕೊಂಡಿದೆ. ಅದು ಯಾವಾಗಲೂ ಬ್ಲಾಕ್ ಮಾಡ್ತಾ ಇರ್ತದೆ, ಅದನ್ನು ತೆಗಿಬೇಕೀಗ. ಹಾಗೆ ಅವರು ಹೇಳಿದ್ರು ಅದನ್ನು ಕೊಲ್ಲಬೇಕು ಅಂತ. ಕೊಲ್ಲುವುದಕ್ಕೆ ನನಗೆ ಮನಸ್ಸಿಲ್ಲ, ಅದನ್ನು ಹೀಗೆ ಮಾಡುವ ಅಂತೇಳಿ ನನಗೆ ಐಡಿಯಾ ಬರ್ತಾ ಇದೆ. ಕೊಲ್ಲದೆ ಅದನ್ನು ತೆಗಿಬೋದು. ಅದಕ್ಕೆ ಗಮೆಕ್ಸಿನ ಇದೆ DDT ಎಲ್ಲ ಹಾಕಿ ಅಂತ ಹೇಳಿದ್ರು ಅವರು, ಎಲೆಕ್ಟ್ರಿಷಿಯನ್ ಬಂದವರು. ಹಾಗೆ ನನಗೆ ಅದು ಮೊನ್ನೆ ಮಾಡಿಸಾಗಲಿಲ್ಲ. ಅದಕ್ಕೆ ಈಗ ಇದನ್ನು ಮಾಡಿ ನೋಡುವ ಅಂತೇಳಿ ಒಂದು ಮಾಡ್ಬೋದು. ಅವರು ಹೇಳ್ತಾರೆ, ನಾನು ಇಲ್ಲ ನಾನು ಜವಾಬ್ದಾರಿ ಅಂತ ಹೇಳಿದ್ರು ಅವರು. ಒಳ್ಳೆ ಒಳ್ಳೆ ಸಸ್ಯ ತರಕಾರಿಯ ಇದು ಬೀಜಗಳು ಮತ್ತು ತುಂಬ ಥರದ ಹಲಸಿಂದು, ಮಾವಿಂದು ಎಲ್ಲ ಗಿಡಗಳೆಲ್ಲ ಒಂದು ತೆಗೊಳ್ಳುವಂಥ. ಹಾಗೆ ನಿನ್ನೆ ಬಂದವ ಪುನಃ ಈಗ ಫ್ಯಾಮಿಲಿಯನ್ನು ಕರ್ಕೊಂಡು ಒಟ್ಟಿಗೆ ಬಂದಿದ್ದೇನೆ. ಹಾಗಾಗಿ ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಉಂಟು ಜನರದ್ದು ಕೂಡ. ಹಾಗೆ ಮತ್ತಷ್ಟು ಜನರನ್ನ ಮಾತನಾಡಿಸ್ಬೇಕು. ಒಂದಷ್ಟು ಜನರು ಬೇರೆ ಬೇರೆ ಪರ್ಚೇಸ್ ಮಾಡ್ತಿದ್ದಾರೆ. ಮೇಡಮ್ ಏನು ನೋಡ್ತಾ ಇದ್ದೀರಿ? ಇಲ್ವಾ? ಎಂತ ನೋಡೋದಿಲ್ವಾ? ಆಯಿತು. ನೋಡಿ, ಇಲ್ಲಿ ಬಹಳಷ್ಟು ಜನರು ಗಿಡಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಡೀ ಶಾಪ್ಗಳ ಮುಂದೆ ಇರ್ಬೋದು, ಎಲ್ಲೆಡೆಯೂ ಕೂಡ ಜನರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜನ ಸಂದಣಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಅದನ್ನು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನೋಡಿ, ಗಿಡಗಳ ಸ್ಟಾಲ್ಗಳ ಪಕ್ಕದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದೆ ಸಸ್ಯ ಜಾತ್ರೆ? ತುಂಬ ಚೆನ್ನಾಗಿದೆ ಸರ್. ಎಲ್ಲ ವೆರೈಟಿ ಸಸ್ಯಗಳು ಮತ್ತು ಮಿಷನರಿಗಳು, ವೆಹಿಕಲ್ಸ್ಗಳು ಎಲ್ಲ ಉಂಟು. ತುಂಬ ಚೆನ್ನಾಗಿ ಈ ಥರ ಎಲ್ಲ ಕಡೆಯಲ್ಲ ಆದರೆ ಜನಗಳಿಗೂ ಪರಿಚಯ ಆಗ್ತದೆ, ಎಲ್ಲ ವ್ಯವಸ್ಥೆನೂ ಆಗ್ತದೆ. ಇಲ್ಲದಿದ್ದರೆ ಜನಗಳಿಗೆ ಗೊತ್ತಾಗೋದಿಲ್ಲ ಯಾವ ವೆರೈಟಿ ಉಂಟು, ಏನು ಉಂಟು ಅಂತ. ಕೃಷಿಕರಿಗೆ ತುಂಬ ಭಾರಿ ಒಳ್ಳೆಯದು. ಇದೀಗ ನಾವು ನಿಮಗೆ ಒಂದು ಗಿಡವನ್ನು ತೋರಿಸ್ತಾ ಇದ್ದೀವಿ. ಈ ಗಿಡಕ್ಕೆ ರೇಟ್ ಎಷ್ಟು ಅಂತ ಕೇಳಬೇಕು, ಯಾಕಂದರೆ ಬೆಚ್ಚಿ ಬೀಳುತ್ತೆ ಅಂತ ಯಾರು ಹೇಳಿದರು. ಸರ್ ಬನ್ನಿ, ಇಲ್ಲಿ ಈ ಗಿಡಕ್ಕೆ ಎಷ್ಟು ರೇಟು? ಸರ್ ಇದೇ ವೆರೈಟಿ ಸಣ್ಣ ಗಿಡಗಳಿದೆ ಸರ್. ಸಣ್ಣ ಗಿಡಗಳು ಇದ್ರೆ ಅದಕ್ಕೊಂದು ಸುಮಾರು 1,500 ರೂಪಾಯಿ ರೇಟ್ ಹಾಕಿ ನಾವು ಇವತ್ತು ಮಾರ್ತಾ ಇದ್ದೇವೆ. ಅಂದ್ರೆ ಸ್ವಲ್ಪ ಕಮ್ಮಿ ರೇಟಲ್ಲಿ. ನಾವು ಮನೆಯಲ್ಲೆಲ್ಲ ಮಾರುವ ರೇಟ್ ಸುಮಾರು ಒಂದು 2,000ಕ್ಕಿಂತ ಹೆಚ್ಚಿರ್ತದೆ. ಆದರೆ ಫ್ರೂಟಿಂಗ್ ಆದ ಗಿಡಕ್ಕೆ ರೇಟು ಸುಮಾರು 8,000 ಶುರು ಆಗ್ತದೆ ನಿಮಗೆ ಫ್ರೂಟಿಂಗ್ ಆದ ಗಿಡಕ್ಕೆ ರೇಟು. ಆದರೆ 8,000ಕ್ಕೆ ನೀವು ಗ್ರಾಫ್ಟೆಡ್ ಫ್ರೂಟಿಂಗ್ ಅಲ್ಲಿ ಕೊಡ್ತೇವೆ ನಾವು, ಗ್ರಾಫ್ಟಿಂಗ್ ಮಾಡಿದ ಫ್ರೂಟಿಂಗ್ ಆದ ಗಿಡ. ಆದರೆ ಇದು ಸೀಡ್ಲಿಂಗ್ ಆದ ಕಾರಣ ಸರ್ ಇದಕ್ಕೆ ಸುಮಾರು ಒಂದು 20,000 ರೂಪಾಯಿ ಅಂದಾಜು ರೇಟ್ ಉಂಟು ಸರ್ ಇದಕ್ಕೆ ರೇಟಿಗೆ. ಈಗ ಇದಕ್ಕೆ 20,000 ರೂಪಾಯಿ? ಹೌದು ಸರ್. ಇವತ್ತು ನೀವು ಸೇಲ್ ಮಾಡೋದಾದ್ರೆ ಸೇಲ್ ಮಾಡಿದ್ರೆ ಇವತ್ತೊಂದು 18,000ಕ್ಕೆ ಕೊಡ್ಬೋದು ನಾನು. ನೋಡಿ, ಈಗ ಆಫರ್ ನಿಮಗೆ 2,000 ಆಫರ್ ಇದೆ. 20,000ದ ಗಿಡ 18,000ಕ್ಕೆ ಲಭ್ಯ. ನೋಡಿ, ಇದು 18,000ದ ಗಿಡ. ಮೋಸ್ಟ್ಲಿ ಇಲ್ಲಿಯ ಕಾಸ್ಟ್ಲಿಯೆಸ್ಟ್ ಗಿಡವ ಇದು, ಅಥವಾ ಇದಕ್ಕಿಂತ ಜಾಸ್ತಿ ಏನಾದರೂ ಉಂಟಾ? ಈಗಿರೋದ್ರಲ್ಲಿ ಇಲ್ಲಿಯ ಕಾಸ್ಟ್ಲಿಯೆಸ್ಟ್ ಗಿಡ 20,000ದ ಗಿಡ. ಈ ವಿಡಿಯೋ ನೋಡಿ ಬಂದರೆ 18,000 ಕೊಡ್ತೀರಲ್ಲ? ಒಪ್ಪಂದ ಮಾಡಿ. ಹೌದು ಸರ್, 100% ಕೊಡ್ತೇವೆ ಸರ್. ಅಕಸ್ಮಾತ್ ಇದೇ ಗಿಡ ಬೇಕಾದ್ರೆ ಇದೇ ಗಿಡ, ಅಲ್ಲರ ಈಗಿನ ಚಂದದ ಗಿಡ ಬೇಕಾದ್ರೆ ಮನೆಯಲ್ಲಿ ಉಂಟು, ಬೇಕಾದ್ರೆ ಅದು ಗಿಡವನ್ನು ಬೇಕಾದ್ರೆ ಅದನ್ನು ಕೊಡ್ಬೋದು, ಬೇಕಾದ್ರೆ ತೊಂದರೆ ಇಲ್ಲ. ಹೌದು, ನಮ್ಮ ನರ್ಸರಿ ನಮ್ಮದು ಮನೆಯಲ್ಲಿ ಅಂತ ಹೇಳಿ ಸರ್. ನಮ್ಮ ನರ್ಸರಿ ಅದು ಮನೆಯಲ್ಲೇ ಆ್ಯಕ್ಚುಲಿ. ನಾನು ಹೊರಗಡೆ ಅಂತ ಹೇಳಿಕೊಂಡು ಬೇರೆ ನರ್ಸರಿ ಮಾಡಿಕೊಳ್ಳಿಲ್ಲ. ನಮ್ಮಂದ್ರೆ ಹಣ್ಣಿನ ತೋಟ ಇದೆ, ಆ ತೋಟದಲ್ಲಿ ನೋಡಿಕೊಂಡು ನಮ್ಮಲ್ಲಿಂದ ಗಿಡ ತಗೊಂಡು ಹೋಗ್ತಾರೆ. ಇದು ಏನು ಇದರ ಗಿಡದ ವಿಶೇಷ? ಇದು ಆ್ಯಕ್ಚುಲಿ ಬ್ರೆಜಿಲ್ ದೇಶದ ದ್ರಾಕ್ಷಿ. ಇದು ಜಬೋಟಿಕಾಬಾ ಅಂತ ಹೆಸರು. ಅದರಲ್ಲಿ ಸುಮಾರಾಗಿ ಒಂದು 20+ ವೆರೈಟಿಯಲ್ಲಿ ಇದೆ ಈಗ ಜಬೋಟಿಕಾಬದಲ್ಲಿ. ಈಗ ಇದು ಬಂದುಬಿಟ್ಟು ವೆರೈಟಿ ಅದು ರೆಡ್ ಹೈಬ್ರಿಡ್ ಅಂತ ಹೇಳುವಂಥ ವೆರೈಟಿ ಸರ್. ಇದು 3 ವರ್ಷದಲ್ಲಿ ಕಾಯಿ ಬಿಡ್ತದೆ. ಅದೇ ಸರ್ ಇನ್ನೊಂದು ಗಿಡ ಉಂಟು, ಇಲ್ಲಿ ನೋಡಿ, ಸಣ್ಣ ಗಿಡ ಉಂಟು ಸರ್. ಇದು ಸಬರ ಅಂತ ಹೇಳುವಂಥ ವೆರೈಟಿ. ಈ ಸಬರ ವೆರೈಟಿ ಇದು 15 ವರ್ಷ ಬೇಕು ಇದು ಕಾಯಿ ಕಚ್ಚಲಿಕ್ಕೆ. ಆದ ಕಾರಣ ಇದಕ್ಕೆ ಇಷ್ಟು ಸಣ್ಣ ಗಿಡಕ್ಕೆ 250 ರೂಪಾಯಿ ರೇಟ್ ಇದಕ್ಕೆ. ಅದೇ ಸರ್, ಅದೇ ಸೈಜಲ್ಲಿ ಸರ್ ನಿಮಗೆ ಬೇರೆ ಗಿಡ ಬರ್ತದೆ. ಸರ್ ಇದು ರೆಡ್ ಹೈಬ್ರಿಡ್ ಗಿಡ. ಇದು ಸಹ ಈ ರೆಡ್ ಹೈಬ್ರಿಡ್ ಗಿಡಕ್ಕೆ ಸರ್ ನಾನು ಆಗಲೇ ಹೇಳಿದೆ ಸುಮಾರು ರೇಟ್ ಬಂದುಬಿಟ್ಟು ಒಂದು 1,800-2,000ವರೆಗೆ ಇದೆ. ಇವತ್ತು ನಾನು ಇಲ್ಲಿ ಮಾರ್ತಾ ಇರೋದು ರೇಟ್ 1,500ಕ್ಕೆ ನಾನು ಕೊಡ್ತಾ ಇದ್ದೇನೆ ರೇಟು. ಈ ಒಂದು ಹೈಲೈಟ್ ಇದೆ, ಈ ಗಿಡಕ್ಕೆ 20,000 ರೂಪಾಯಿ. ಈ ವಿಡಿಯೋ ನೋಡಿ ಬಂದವರಿಗೆ 18,000 ರೂಪಾಯಿ. ಎಷ್ಟು ಬೇಕಾದರೂ ಗಿಡ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಈ ವಿಡಿಯೋ ನೋಡಿ ಬಂದರೆ 2,000 ಉಳಿತದೆ. 1,000 ನಂಗೆ ಕೊಟ್ಟರು ನನಗೇನು ಬೇಜಾರಿಲ್ಲ, ಬಟ್ ಒಳ್ಳೇದಿದೆ ಗಿಡ. ಇದೊಂದು ಸಸ್ಯ ಜಾತ್ರೆಯ ಹೈಟೆಕ್ ಸಸ್ಯ ಜಾತ್ರೆಯ ಹೈಲೈಟ್. ಇದೊಂದು ಸಸ್ಯ ಜಾತ್ರೆಯ ಹೈಲೈಟ್. 20,000 ರೂಪಾಯಿಯ ಗಿಡ 18,000ಕ್ಕೆ ಲಭ್ಯ. ಮೋಸ್ಟ್ಲಿ ತೆಗೆದುಕೊಳ್ಳುವ ಯೋಚನೆಯಲ್ಲಿ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದೀಗ ನೋಡ್ತಾ ಇದ್ದೀರಿ ನೀವು, ಮತ್ತೆ ಅಲ್ಲಿ ಚಟ್ಟಿಯನ್ನು ಹೊತ್ಕೊಂಡು ಹೋಗುವಂಥ ವ್ಯಕ್ತಿಗಳನ್ನೆಲ್ಲ ನೋಡ್ತಾ ಇದ್ದೀರಿ. ಈ ಮನುಷ್ಯ ನಿನ್ನೆಯೂ ಕೂಡ ಸಿಕ್ಕಿದ್ರು, ಪತ್ರಕರ್ತ.
ಚಟ್ಟಿ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನಿನ್ನೆ ಬಂದಿದ್ರಿ, ಇವತ್ತು ಸಹ ಸಿಗ್ತಾ ಇದ್ದೀರಿ. ನಿನ್ನೆ ಬಂದದ್ದು ನೋಡಲಿಕ್ಕೆ, ಇವತ್ತು ಬಂದದ್ದು ಪರ್ಚೇಸ್ ಮಾಡ್ಲಿಕ್ಕೆ? ನಿನ್ನೆ ನೋಡಲಿಕ್ಕೆ ಬಂದೆ, ನೀವು ಸಿಕ್ಕಿದ್ರೆ ಮಾತಾಡಿಸಿದ್ರೆ. ಇವತ್ತು ನಿನ್ನೆ ನೋಡಿದ್ದನ್ನೆಲ್ಲ ಶಾಪಿಂಗ್ ಮಾಡಬೇಕಲ್ಲ, ಮನೆಗೆ ತೊಗೊಂಡು ಹೋಗಬೇಕು ಅಂತ. ತುಂಬ ವೆರೈಟಿ ಗಿಡಗಳಿದ್ದಾವೆ. ನಾನಂತೂ ಪರ್ಟಿಕ್ಯುಲರ್ ಇಲ್ಲಿ ಯಾರು ಬಂದವರು ಯಾರಿದ್ದಾರೆ, ಈ ಸುದ್ದಿ ಸಂಸ್ಥೆ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರಲ್ಲ, ಅವರೊಬ್ಬರು ಉದಯ್ ಕುಮಾರ್ ಶೆಟ್ಟಿ ಅಂತ ಪಿಲಿಕುಲದ ಸಸ್ಯ ಔಷಧಿ ವನದ ವ್ಯಕ್ತಿಯೊಬ್ಬರು ಇದ್ದಾರೆ. ತುಂಬ ಅದ್ಭುತವಾದ ವ್ಯಕ್ತಿ, ಗಿಡಗಳ ಬಗ್ಗೆ ಅದ್ಭುತವಾದ ಮಾಹಿತಿ ಅವರ ಹತ್ರ ಇದೆ. ಚಿಕ್ಕ ಜಾಗದಲ್ಲಿ ನಾವೊಂದು ಗಿಡವನ್ನು ಹೇಗೆ ನೆಡಬೇಕು, ಯಾವುದನ್ನು ನೆಡಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಮುಖ್ಯವಾಗಿ ಈ ಅಶೋಕ ಅನ್ನುವ ಗಿಡ ಏನಿದೆ, ವಾಸ್ತುವಿಗೆ ಸಂಬಂಧಪಟ್ಟ ಕೂಡ ಒಳ್ಳೆಯದು. ಜೊತೆಗೆ ಹೆಲ್ತ್ ಬೆನಿಫಿಟ್ ಇದ್ದಾವೆ. ರಾಸ್ನ ಗಿಡ, ಇದನ್ನು ನೀವು ಎಲೆನ ಹೀಗೆ ಕಟ್ ಮಾಡಿ ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ನೀವು ನೋಡಿ ಅಂತ. ಸೊ ಆ ಸ್ಮೆಲ್ ಹೇಗಿದೆ ಅಂತ, ರಾಸ್ನ ಸ್ಮೆಲ್ ಇದೆ. ಇದನ್ನು ಮನೇಲಿ ನಾವು ನೆಡ್ಬೋದು, ಹೆಲ್ತ್ ಬೆನಿಫಿಟ್ ಇದ್ದಾವೆ. ಈ ಥರ ಸುಮಾರು ಗಿಡಗಳು ಅವ್ರ ಹತ್ರ ಇದ್ದಾವೆ. ಜೊತೆಗೆ ಬೇರೆ ಬೇರೆ ತರಕಾರಿ ಗಿಡಗಳು ಕೂಡ ಇದ್ದಾವೆ. ಪಿಲಿಕುಲದ ಒಂದಿಷ್ಟು ಅಲ್ಲಿನ ಕುಶಲಕರ್ಮಿಗಳು ಮಾಡಿರುವಂಥ ಐಟಮ್ಗಳು ಕೂಡ ಇಲ್ಲಿದ್ದಾವೆ. ಒಟ್ಟಾರೆಯಾಗಿ ಸುದ್ದಿ ಸಂಸ್ಥೆ ಪುತ್ತೂರಿನಲ್ಲಿ ಏನೊಂದು ಇದು ಕಾರ್ಯಕ್ರಮ ಮಾಡಿದ್ದಲ್ಲ, ಇದೊಂದು ಅದ್ಭುತ ಕಾರ್ಯಕ್ರಮ ಅನ್ನೋದಂತೂ ಸ್ಪಷ್ಟ. ಮೇಡಮ್, ಇದೆಂತಕ್ಕೆ? ಸ್ವಲ್ಪ ತರಕಾರಿ ಮಾಡುವಂತ, ಸಾವಯವ ಮನೆಯಲ್ಲೇ. ಬೆಂಗಳೂರಲ್ಲಿ ಮಾಡ್ತೀರಾ? ಬೆಂಗಳೂರಲ್ಲೂ ಇದೆ, ಬಟ್ ಇವಾಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮನೆಯಲ್ಲೇ, ಇಲ್ಲೇ ಊರಲ್ಲೇ ಇಲ್ಲಿಂದ ಬೆಂಗಳೂರಿಗೆ ತಗೊಂಡು ಹೋಗೋ ಸಾಧ್ಯತೆ ಇದೆ? ಇದೆ ಖಂಡಿತ. ತರಕಾರಿಗಳನ್ನು ಮಾಡ್ತೀವಿ, ತಗೊಂಡು ಹೋಗೋದು. ಇಲ್ಲಿಂದ ಯಾರ್ಯಾರು ಮನೆಯಲ್ಲಿ ಸಾವಯವ ಇಷ್ಟಪಡ್ತಾರೋ ನಮ್ಮ ಸಂಬಂಧಿಕರು ಎಲ್ಲರಿಗೂ ಕೊಡೋದು. ಬೇರೆ ಬೇರೆ ಸ್ಟೇಟ್ ಚಾನಲಲ್ಲಿ ಇದ್ದವರು, ರಾಧಾಕೃಷ್ಣ ಅವರು ನಮ್ಮ ಜೊತೆಗೂ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಆದ್ದರಿಂದ ಅವರನ್ನು ಬಹಳ ಆತ್ಮೀಯವಾಗಿ ಮಾತಾಡಿದ್ವಿ. ಬಹಳ ವಿಸ್ತೃತವಾದಂಥ ವಿವರ ನೀಡಿದ್ದಾರೆ. ಧನ್ಯವಾದ. ಪಿಲಿಕುಲದ ಒಂದು ಐಟಮ್ ಇದೆ, ಅದನ್ನು ಕೂಡ ನೀವು ಮಾತಾಡಿಸ್ಬೇಕು, ಜನರಿಗೆ ತಲುಪಿಸ್ಬೇಕು. ಇದು ಕ್ರೌಡ್ ನೋಡಿ, ಕ್ರೌಡ್ ಹೇಗಿದ್ದಾರೆ ಅನ್ನುವಂಥ ತೋರಿಸಿದ್ವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕ್ರೌಡ್ ಇದೆ. ಎಲ್ಲರೂ ಕೂಡ ಗಿಡವನ್ನು ನೋಡ್ತಾ ಇದ್ದಾರೆ, ಗಿಡವನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಐಟಮ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು ನೋಡಿ. ಇಲ್ಲಿ ಮತ್ತೊಂದು ನೇತ್ರಾವತಿ ನರ್ಸರಿ ಅಂತ, ಈ ನರ್ಸರಿ ಎದುರುಗಡೆಯೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದಾರೆ. ಅಲ್ಲಿ ಗಿಡವನ್ನು ಪರ್ಚೇಸ್ ಮಾಡಿದವರಿದ್ದಾರೆ, ಪರ್ಚೇಸ್ ಮಾಡ್ತಾನೂ ಇದ್ದಾರೆ. ನೋಡಿ ಎಷ್ಟರ ಸಂಖ್ಯೆಯಲ್ಲಿ ಬಹಳ ಮುಗಿಬಿದ್ದಿದ್ದಾರೆ. ಎಲ್ಲರೂ ಕೂಡ ಗಿಡವನ್ನು ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಗಿಡ ಬೇಕು ನೋಡಿ. ಬಹಳ ಕಡಿಮೆ ರೇಟ್ನಿಂದ ಹಿಡಿದು 20,000 ತನಕದ ಗಿಡ ಈ ಒಂದು ಸಸ್ಯ ಜಾತ್ರೆಯಲ್ಲಿ ಇದೆ ಅಂತ ಹೇಳ್ಬೋದು. 20,000ಕ್ಕೆ ಅಧಿಕ ಬೆಲೆಯ ಗಿಡವೂ ಕೂಡ ಸಸ್ಯ ಜಾತ್ರೆಯಲ್ಲಿ ಇದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ನೋಡಿ, ಮತ್ತೊಂದು ಪುಷ್ಪಗಿರಿ, ನಮ್ಮಲ್ಲಿ ವಿವಿಧ ತಳಿಯ ತಾವರೆ ಕಂದುಗಳು. ನಿನ್ನೆ ಇವರನ್ನು ಮಾತಾಡಿಸಿದ್ವಿ. ಇವತ್ತೀಗ ತಾವರೆ ಕಂದುಗಳನ್ನು ತೆಗೆದುಕೊಳ್ಳಲಿಕ್ಕೆ ಜನ ಬಂದು ಸೇರಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವರೆ ಕಂದುಗಳನ್ನು ತೆಗೆದುಕೊಳ್ಳಲಿಕ್ಕೆ ಜನ ಸೇರಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೋಮ್ ಗ್ರೌಂಡ್ ಬಯೋಟೆಕ್ ಅವರದ್ದು ಇನ್ನೊಂದು ಶಾಪ್ ಇದೆ, ಅಲ್ಲಿಯೂ ಕೂಡ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕೇರಳ ಮೂಲದ ಶಾಪ್ ಅದು. ಅಲ್ಲಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದು ಮಾಹಿತಿಯನ್ನು ಪಡೀತಿದ್ದಾರೆ, ಗಿಡವನ್ನು ತೆಗೆದುಕೊಳ್ತಾ ಇದ್ದಾರೆ. ಗಿಡವನ್ನು ಪರ್ಚೇಸ್ ಮಾಡುವಂಥ ನಿಟ್ಟಿನಲ್ಲಿ ಬಂದು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆ ಗಿಡದ ವಿಶೇಷತೆಗಳನ್ನು ತಿಳ್ಕೊತಾ ಇದ್ದಾರೆ. ಹೀಗೆ ಬಹಳಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು. ಈಗ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಈಗ ತೆಂಗಿನ ನಾರಿನ ಉತ್ಪನ್ನಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ. ತೆಂಗಿನ ನಾರಿನ ಉತ್ಪನ್ನಗಳ ಬಗ್ಗೆ ಕೂಡ ಜನ ಬಹಳ ಆಸಕ್ತಿಯಿಂದ. ಸರ್, ಹೇಗಿದೆ ಸಸ್ಯ ಜಾತ್ರೆ? ಚೆನ್ನಾಗಿದೆ. ಏನು ತಗೊಂಡ್ರಿ? ಎಲ್ಲ ಈಗ ಬರ್ತಾ ಇದ್ದೀನಿ ಅಷ್ಟೇ. ಎಲ್ಲ ಒಂದು ರೌಂಡ್ ಹೋಗಿ ಆಮೇಲೆ ನೋಡೋಣ ಅಂತ ನೋಡಬೇಕು. ನೋಡಿ, ಇಲ್ಲಿ ಮತ್ತೊಂದು ಶಾಪ್ನ ಮುಂಭಾಗದಲ್ಲಿಯೂ ಕೂಡ ಜನ ಇದ್ದಾರೆ, ಎಲ್ಲ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ನೋಡುವ, ಮಾತನಾಡಿಸುವ. ಹೇಗಿದೆ ಸಸ್ಯ ಜಾತ್ರೆ? ಒಳ್ಳೆ ಉತ್ತಮ ಕಾರ್ಯಕ್ರಮ, ಜನರಿಗೆ ಒಂದು ಉಪಯೋಗ ಆಗುವಂಥದ್ದು. ಇಲ್ಲಿ ಎಲ್ಲ ಒಂದು ಸ್ಟಾಲ್ಗಳು, ತುಂಬ ಸ್ಟಾಲ್ಗಳುಂಟು. ಇದರಿಂದಾಗಿ ಜನರಿಗೆ ಭಾರಿ ಉಪಯೋಗ ಆಗಿದೆ. ಇದೊಂದು ಇಂಥ ಕಾರ್ಯಕ್ರಮ ನಡೀತಾ ಇರಲಿ, ವರ್ಷ ನಡೀತಾ ಇರಲಿ ಅಂತೇಳಿ ನಾವು ಹೇಳ್ತಿದ್ದೇವೆ. ಈಗ ನೋಡಿ, ಮತ್ತೆ ಮುಂಭಾಗಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲೆಲ್ಲವೂ ಕೂಡ ಸಸ್ಯವನ್ನು ನೋಡ್ತಾ ಇದ್ದಾರೆ, ಜೊತೆಗೆ ಬೇರೆ ಬೇರೆ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲೊಂದು ಶಾಪ್ ಇದೆ. ಆ ಶಾಪ್ನಲ್ಲಿ ಒಂದು ಅಲೋವೆರಾವನ್ನು ಮಾರುವಂಥದ್ದು, ಬೇರೆ ಬೇರೆ ಗಿಡಗಳನ್ನು ಮಾರುವಂಥದ್ದು ನಿರಂತರವಾಗಿ ನಡೀತದೆ. ಗಿಡಗಳಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದು ಪರ್ಚೇಸ್ ಮಾಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈ
ಗಿಡಗಳು ಮತ್ತೊಂದು ಶಾಪ್ನ ಹತ್ರ ಅಲ್ಲಿಯೂ ಕೂಡ ವಿಚಾರಣೆ ಮಾಡ್ತಿರುವಂಥದ್ದು ನೋಡಿ. ಈ ಗಿಡದ ಬಗ್ಗೆ, ಗಿಡದ ಪ್ರಾಮುಖ್ಯತೆಯ ಬಗ್ಗೆ, ಗಿಡದ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗಿಡದ ಬಗ್ಗೆ ವಿವರಿಸ್ತಾ ಇದ್ದಾರೆ. ಜೊತೆಗೆ ಆ ವಿಶೇಷತೆಯನ್ನು ತಿಳ್ಕೊಂಡು ಅವರು ಆ ನಂತರ ಅದನ್ನು ಪರ್ಚೇಸ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಒಂದಷ್ಟು ಗಿಡಗಳನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಸಸ್ಯ ಜಾತ್ರೆಯ ವಿಶೇಷ. ಯಾಕೆಂತಂದರೆ ಇಲ್ಲಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಹಲವಾರು ಗಿಡಗಳಿದ್ದಾವೆ. ಸುಮಾರು ಕೇವಲ 100 ರೂಪಾಯಿಯಿಂದ ಆರಂಭಗೊಂಡಂಥ ಗಿಡಗಳು 20,000 ರೂಪಾಯಿಯ ತನಕ ಗಿಡಗಳಿದ್ದಾವೆ ಅಂತ ಹೇಳ್ಬೋದು. ಆ 20,000 ಗಿಡವನ್ನು ಕೂಡ ಪರಿಚಯ ಮಾಡಿಕೊಡುವಂತಹ ಕಿರು ಪ್ರಯತ್ನವನ್ನು ನಾವು ಈಗ ಮಾಡಿದ್ದೇವೆ. ಇದು ಜಸ್ಟ್ ಒಂದು ಝಲಕ್. ಇನ್ನು ಇಂಥ ಸುಮಾರು ಸ್ಟೋರಿಗಳು ನಿಮ್ಮ ಮುಂದೆ ಬರಲಿಕ್ಕಿದ್ದಾವೆ. ಕುಶಾಲಪ್ಪ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮತ್ತು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HM ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304.